ಮಂಗಳಕರವಾದ ಅವಯವಗಳನ್ನು ಹೊಂದಿರುವಂತಹ ಮನೋಹರವಾದ ಗೌರಿ ದೇವಿಯ ಮಗನಾದ ವಿಘ್ನಗಳ ಒಡೆಯನಾದ ಗಣಪತಿಯನ್ನು ನಮಸ್ಕರಿಸುತ್ತಾ, ಆತ್ಮೀಯ ಬಂಧುಗಳೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲೆಯಿಂದ ಕಲೆಯಮೃತ, ಲಲಿತ ಕಲೆ ರಸ್ಸುಕೃತ. ಇದು DVG ಅವರು ಬೇಲೂರು ಗುಡಿಯನ್ನು ಕುರಿತು ಆಡಿದ ಮಾತು. ಇದು ನಮ್ಮ ತುಳುನಾಡಿಗೂ ಅನ್ವಯಿಸುತ್ತದೆ. ತುಳುನಾಡು ಪ್ರಕೃತಿಯ ಸೊಬಗು, ಸಮೃದ್ಧ ಸಂಸ್ಕೃತಿ ಮತ್ತು ಪಾರಂಪರಿಕ ಆಚರಣೆಗಳಿಗೆ ಪ್ರಸಿದ್ಧವಾಗಿದೆ. ಒಂದೆಡೆ ಅರಬ್ಬಿ ಸಮುದ್ರದ ನೀಲಿ ಬೆಳಕು, ಮತ್ತೊಂದೆಡೆ ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು ಈ ನಾಡಿನ ಸೌಂದರ್ಯವನ್ನು ಹೆಚ್ಚಿಸಿವೆ. ತೆಂಗು, ಅಡಿಕೆ, ಭತ್ತದ ಗದ್ದೆಗಳು, ಹರಿಯುವ ನದಿಗಳು ಮತ್ತು ಶಾಂತ ಕಡಲ ತೀರಗಳು ತುಳುನಾಡಿಗೆ ವಿಶಿಷ್ಟ ಮೆರುಗು ನೀಡುತ್ತವೆ. ಇಲ್ಲಿನ ಜನರು ಆತಿಥ್ಯ ಪ್ರಿಯರು ಮತ್ತು ಶ್ರಮಜೀವಿಗಳು. ತುಳು ಭಾಷೆ ಹಾಗೂ ಅದರ ಸಾಹಿತ್ಯ ಈ ಪ್ರದೇಶದ ಹೆಮ್ಮೆಯಾಗಿದೆ. ಯಕ್ಷಗಾನ, ಭೂತಕೋಲ, ನಾಗಾರಾಧನೆ, ಹುಲಿವೇಷ ಮೊದಲಾದ ಜಾನಪದ ಕಲೆಗಳು ಮತ್ತು ಸಂಪ್ರದಾಯಗಳು ತುಳುನಾಡಿನ ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಸುತ್ತವೆ. ಐತಿಹಾಸಿಕವಾಗಿ ಆಳ್ವರು, ವಿಜಯನಗರ ಸಾಮ್ರಾಜ್ಯ ಸೇರಿದಂತೆ ಹಲವು ರಾಜವಂಶಗಳು ಈ ಪ್ರದೇಶವನ್ನು ಆಳಿವೆ. ರಾಣಿ ಅಬ್ಬಕ್ಕಳಂತಹ ವೀರ ಮಹಿಳೆಯರು ತುಳುನಾಡಿನ ಇತಿಹಾಸ. ಟೀಮ್ ಕೊಂಡಾಣದ ಚಂದ್ರಶೇಖರ್ ಮೇರ್ಲ ವೇದಿಕೆ ಇವತ್ತು ಆಸನ ಸ್ವೀಕಾರ ಮಲ್ಪೋಡು ಬಂದಕ್ಕೆ ಏನೊಂದುಲ್ಲೆ ಅಂಚೆನೆ ನಮ್ಮ ಈ ಮಣ್ಣಿಗೆ ದೇಶದ ಸೇವೆ ಮಲ್ಪರೆ ಎಡ್ಡೆ ಮಗನ ಕೊರ್ನೆಂಚಿನ ಶ್ರೀಯುತ ಸಂಜೀವ ಸರ್ ಮೇರ್ಲ ವೇದಿಕೆ ಬತ್ತ ಆಸನ ಸ್ವೀಕಾರ ಮಲ್ಪೋಡು ಬಂದಕ್ಕೆ ಏನೊಂದುಲ್ಲೆ ಅಂಚೆನೆ ಎಂಗಲ್ಲ ಕುಟುಂಬದ ಹಿರಿಯರಾಯನ ಶ್ರೀಯುತ ನಾರಾಯಣ ಮೇರ್ಲ ವೇದಿಕೆಗೆ ಬರಡು ಬಂದಕ್ಕೆ ಏನೊಂದಿಲ್ಲ ಅಂಚೆನೆ ಈ ಕಾರ್ಯಕ್ರಮ ಮಲ್ಪೆರೆ ಕಾರಣೀಕರ್ತರಾಯನ ಶ್ರೀ ಏಕನಾಥ್ ಮೇರ್ಲ ವೇದಿಕೆಗೆ ಬತ್ತ ಆಸನ ಸ್ವೀಕಾರ ಮಲ್ಪೋಡು ಬಂದಕ್ಕೆ ಏನೊಂದಿಲ್ಲ. ಇನ್ನಿತ ಈ ಕಾರ್ಯಕ್ರಮಗೂ ನಮ್ಮ ಕೌನ್ಸಿಲರ್ ಐನ ಧೀರಜ್ ಬರೋಂದಿಲ್ಲೇರು ಆರ್ ಬತ್ತದ ನೆಕ್ ಜಾಯಿನ್ ಆಪೇನ್ ಮಂತೀರು ನಮ್ಮ ಈ ಕಾರ್ಯಕ್ರಮನ ಮುಂದುವರಿತೊಂದಿಲ್ಲ. ವೇದಿಕೆ ಆಸೀನರಾಯನ ಮಾತಿರಿಗ್ಲ ಸೊಲ್ಮೇಲು ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯಿಂದೆನ್ನ ಚುಚ್ಚದಿರು ಎನ್ನುತ್ತ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಇನ್ನಿತ ಈ ನಮ್ಮ ಲೇಸಿಗೆ ದೇವೇರಿನ ಸುಗಿಪರ ಬರೊಂದುಲ್ಲಿರು ಅಧ್ಯಾಪಕ ಅಲ್ನ ಗೆಳತಿಯರು. ನಮ್ಮ ಈ ಎನ್ನಿತ ಲೇಸಿಗೆ ಬತ್ತಿನ ಅಲೋಶಿಯಸ್ ಜೋಕಲ್ನ ಟೀಚರ್ ಉಳ್ಳೇರು ಶೈಲಾ ಮೇಡಮ್ ಮೇರ್ಲ ವೇದಿಕೆ ಬರಡು ಬಂದು ಕೇನೊಂದುಲ್ಲೆ. ಓಂ ಶ್ರೀ ನಾರಾಯಣನಿ ಪುರುಷೋತ್ತಮ ಗುರುನಿ ಸಿದ್ಧ ಬುದ್ಧನಿ ಸ್ಕಂದ ವಿನಾಯಕ ಸವಿತಾ ಪಾವಕನಿ. ಓಂ ಶ್ರೀ ನಾರಾಯಣನಿ ಪುರುಷೋತ್ತಮ ಗುರುನಿ ಪುರುಷೋತ್ತಮ ಗುರುನಿ. ದಿವಂಗತ ಗುರುವ ಮತ್ತು ಮದರ ಸ್ಮರಣಾರ್ಥ ಕೊಂಡಾಣ ಮೊಗೇರ ಫ್ಯಾಮಿಲಿ ನೇತೃತ್ವದಲ್ಲಿ ನಡೆಯುವ ಕೆಸರ್ದ ಗೊಬ್ಬು 2026 ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೆಸರ್ದ ಗೊಬ್ಬು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ಅಭಿನಂದನೆಗಳು. ನಿಮ್ಮ ಉಪಸ್ಥಿತಿಯೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಶಕ್ತಿ ಮತ್ತು ಸ್ಫೂರ್ತಿಯಾಗಿದೆ. ಈ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಹೊಸ ವಿಷಯವನ್ನು ಕಲಿಯಲು, ಅನುಭವ ಹಂಚಿಕೊಳ್ಳಲು ಹಾಗೂ ಪರಸ್ಪರ ಸಹಕಾರವನ್ನು ಬೆಳೆಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಉಮೇಶ್ ಗಾಂಭೀರ್ ಅವರು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಏಕನಾಥ ಇವರು ಶಾಲು ಹಾಕಿ ಫಲತಾಂಬೂಲ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕೊಡುಗೈ ದಾಯನಿಯನ್ನ ಜಯಂತ್ ಕೊಂಡಾಣರು ಬೈದರು ಅರೆಗ್ಲ ಮೋಕೆಡ್ ಎತ್ಕೊಂಡ್ರೆ ಸರ್ ವೇದಿಕೆಗೆ ಬರೋಡು ಬಂದಕ್ಕೇನೋದಿಲ್ಲ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ದೇಶದ ಹೆಮ್ಮೆಯ ಪುತ್ರ ಶ್ರೀ ಆನಂದ ಕಬ್ಬಿನಾಲೆ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವರನ್ನು ಶ್ರೀ ಜ್ಞಾನೇಂದ್ರ ಕುಮಾರ್ ಇವರ ಶಾಲು ತಾಂಬೂಲದ ಗೌರವ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರು ಅತಿಥಿಗಳಾದಂತಹ ಶ್ರೀಯುತ ಆನಂದ ಕಬ್ಬಿನಾಲೆ ಇವರ ತಂದೆಯವರಾದಂತಹ ಶ್ರೀಯುತ ಸಂಜೀವರು
ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಯೋಗೇಂದ್ರ ಇವರು ಶಾಲು ಮತ್ತು ತಾಂಬೂಲವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾಡೂರು ಬಲ್ಯ ಕೋಟೆಕರ್ ಮೊಗೇರ ಮಹಾಕಾಳಿ ದೈವಸ್ಥಾನದ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಶಂಕರ್ ಮಾಡೂರು ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಯುತ ಲಕ್ಷ್ಮೀಶ್ ಇವರು ಶಾಲು ತಾಂಬೂಲವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಕೊಡುಗೈ ದಾನಿ ಜಯಂತ್ ಕೊಂಡಾಣ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಹರೀಶ್ ಇವರು ಶಾಲು ತಾಂಬೂಲ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಹಿರಿಯರು ಆದಂತಹ ಶ್ರೀಮತಿ ಅರುಣಾಕ್ಷಿ ಇವರಿಗೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಲೀಲಾಕ್ಷಿ ಕೊಂಡಾಣೆ ಇವರು ಶಾಲು ತಾಂಬೂಲವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸೈಂಟ್ ಆಗ್ನೆಸ್ ಕಾಲೇಜಿನ ಶ್ರೀಮತಿ ಶೈಲಾ ಮೇಡಮ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ಕುಸುಮ ಇವರು ತಾಂಬೂಲ ಮತ್ತು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ನಾರಾಯಣ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಲಕ್ಷ್ಮೀಶ ಇವರು ತಾಂಬೂಲ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದ ರೂವಾರಿ ಕಾರಣಕರ್ತರಾದಂತಹ ಶ್ರೀಯುತ ಏಕನಾಥ್ ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಜ್ಞಾನೇಂದ್ರ ಇವರು ತಾಂಬೂಲ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸೈಂಟ್ ಆಗ್ನೆಸ್ ಕಾಲೇಜಿನ NSS ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿಯ ನೆರೆದ ನಮ್ಮ ನೆರೆಕರೆಯವರ ಕೂಡ ಆಮೇಲೆ ತುಂಬಾ ಮಂದಿ ಗೌರವ ಇಟ್ಟು ನಮ್ಮ ಮೇಲೆ ಅಭಿಮಾನ ಇಟ್ಟು ಬಂದಿದ್ದೀರಿ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮ ಹೆಚ್ಚಿನವರಿಗೆ ಯಾರಿಗೂ ಇಲ್ಲಿ ಇದ್ದವರಿಗೆ ದಿವಂಗತ ಗುರುವ ಮತ್ತು ದಿವಂಗತ ಮದರು ಅಂದ್ರೆ ಯಾರಂತ ಗೊತ್ತಿರ್ಲಿಕ್ಕಿಲ್ಲ. ಅವರ ಒಂದು ಸ್ವಲ್ಪ ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ದಿವಂಗತ ಗುರುವ ದಿವಂಗತ ಮದರು ಸ್ಮರಣಾರ್ಥ ಪಂಡ ಅಕಲು ಏರು ಎಂಚಿನ ದಾಯಗಾದ ಈ ಲೇಸು ಪಂಡು ಪನಿಯರ ಸಂತೋಷ ಆವೊಂದುಂಡು. ಕೊಂಡಾಣ ಮೊಗೇರ ಫ್ಯಾಮಿಲಿಯ ಹಿರಿಯರೈನ ಈ ಜಾಗದಲ್ಲಿ ಗದ್ದೆ ತಯಾರು ಮಾಡಿದ ಗಣ್ಯರು ಶ್ರಮಿಕರು ದಿವಂಗತ ಗುರುವ ಮತ್ತು ದಿವಂಗತ ಮದರು. ದಿವಂಗತ ಗುರುವ ಕಿನ್ಯಾದವರು, ದಿವಂಗತ ಮದರು ಮಾಡೂರು ಬಲ್ಯದವರು. ಮದುವೆ ಆದ ಕೆಲ ವರ್ಷಗಳ ನಂತರ ಈ ಜಾಗವನ್ನು 1957ನೇ ಇಸವಿಯಲ್ಲಿ ಉಳ್ಳಾಲದ ಒಬ್ಬರಿಂದ ಖರೀದಿಸಿದಾಗ ಈ ಜಾಗ ಕಾಡುಗುಡ್ಡೆಯಾಗಿತ್ತು. ಬಡತನದಲ್ಲಿಯೇ ಹುಟ್ಟಿ ಬೆಳೆದ ಅವರು ಕೃಷಿಯ ಅತೀವ ಆಸೆಯಿಂದ ಹಗಲಿಡೀ ಬೇರೆಯವರ ಬಳಿ ಕೂಲಿ ಮಾಡಿಕೊಂಡು ರಾತ್ರಿ ವೇಳೆ ಚಿಮಣಿ ದೀಪವಿಟ್ಟು ಕೊಟ್ಟು ಪಿಕ್ಕಾಸು ಹಿಡಿದು ಈ ಕಾಡು ಮೇಡುಗಳನ್ನು ಸಮತಟ್ಟುಗೊಳಿಸಿ ಸುಮಾರು 8 ಗದ್ದೆ ನಿರ್ಮಿಸಿ ಅದರಲ್ಲಿ ವರ್ಷದಲ್ಲಿ 3 ಬೆಳೆಯನ್ನು ತೆಗೆಯುತ್ತಿದ್ದರು. ಕೃಷಿಗೆ ಬೇಕಾದ ನೀರು ಪಡೆಯಲು ಕೆರೆಯನ್ನು ಮಾಡಿ ಅದರಿಂದ ಏತದ ಮೂಲಕ ನೀರನ್ನು ಹಾಯಿಸಿ ಕೃಷಿ ಮಾಡುತ್ತಿದ್ದರು. ತಮ್ಮ 8 ಮಕ್ಕಳೊಂದಿಗೆ ಈ ಜಾಗವನ್ನು ಅತ್ಯಂತ ಸಂಪದ್ಭರಿತವನ್ನಾಗಿ ಮಾಡಿದ್ದಾರೆ. ಈಗ ಅವರ ನೆನಪಿಗಾಗಿಯೇ ಪ್ರತಿ ವರ್ಷ ನಾವು 1 ಬೆಳೆಯನ್ನು ಮಾಡುತ್ತಿದ್ದೇವೆ. ಮತ್ತೆ ಅದರ ನಂತರ ತರಕಾರಿಗಳನ್ನು ಬೆಳೆಸುತ್ತಿದ್ದೇವೆ. 2026ನೇ ವಿಶೇಷ ಎಂದರೆ ಶ್ರೀ ಗುರುವ ಇವರು ತೀರಿಕೊಂಡು ಇಂದಿಗೆ 30 ವರ್ಷಗಳಾಯಿತು. ಶ್ರೀಮತಿ ಮದರು ತೀರಿಕೊಂಡು 25 ವರ್ಷಗಳಾಯಿತು. ಅವರನ್ನು ನೆನಪಿಸುವುದಕ್ಕಾಗಿ ಎಲ್ಲರಿಗೂ ಅವರ ಕಾರ್ಯಕ್ಷಮತೆಯನ್ನು ಪರಿಚಯಿಸುವುದಕ್ಕಾಗಿ ಕೆಸರ್ದ ಗೊಬ್ಬು 2026 ಆಯೋಜಿಸಿದ್ದೇವೆ. ಈ ಆಟ ಒಂದೇ ಜನಾಂಗಕ್ಕೆ ಸಂಬಂಧಿಸಿದಲ್ಲ, ಎಲ್ಲಾ ಬಾಂಧವರು ಇದರಲ್ಲಿ ಮುಕ್ತವಾಗಿ ಭಾಗವಹಿಸಬಹುದಾಗಿದೆ. ಸ್ವರ್ಗಾದಪಿ ಗರಿಯಸಿ ಸಂಸ್ಕೃತದ ನುಡಿತ ಲೆಕ್ಕ ನಮಕ್ ಜನ್ಮ ಕೊರಿನ ಅಪ್ಪೆ ಬೊಕ್ಕ ಈ ತುಳುನಾಡು ಸ್ವರ್ಗೊಡ್ದುಲ ಮಿಗಿಲು ಇನ್ನಿತ ಈ ಕೆಸರ್ದ ಗೊಬ್ಬು 2026 ಲೇಸನ್ ದೀಪ ಬೆಳಗಾವಿಸನ ಮುಖಾಂತರ ಉದೀಪನ ಮಲ್ತೊಂದುಲ್ಲೆರು. ನಮ್ಮ ವೇದಿಕೆ ಡೆತ್ತಿನ ಅಧ್ಯಕ್ಷರು ಬಕ್ಕ ನಮ್ಮ ವಿಶೇಷ ಅತಿಥಿ ಐನ ಶ್ರೀಯುತ ಆನಂದ್ ಮೇರ್ ಈ ಲೇಸ ಉದೀಪನ ಮಲ್ಪೊಡು ಬಂದು ಕೇನೊಂದುಲ್ಲೆ.
असतो मा सद्गमय तमसो मा ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪಣದ ಮಾತೆರೆಗೆ ಬೊಲ್ಪು ಕೊರ್ಪಿನಂಚಿನ ಈ ಬೊಲ್ಪುನ ಉದಿಪಾನ ಮಲ್ತಿನಂತ ಹಂಚಿನ ಮಾತ ಗಣ್ಯರೆಗ್ಲ ವಂದನೆ ಲೇಸರು ಕೆಲವು ಗಣ್ಯರೇನು ಪ್ರತಿಭಾವಂತರೇನು ಮಾನಾದಿಗೆ ಮಲ್ಪೊಡು ಪಂಡದು ಎನ್ನದ ಇನಿತ ಈ ಲೇಸದ ಸುರುಕು ಮಾನಾದಿಗೆದ ಮನೆಟು ಕುಲ್ಲೊಡು ಪಂಡು ತೃಪ್ತ ಜೀವನ ಮಲ್ತೊಂದಿಪ್ಪಿನ ಶ್ರೀ ಆನಂದ ಕಬ್ಬಿನಾಲೆ ಮಾನಾದಿಗದ ಮನೆಟು ಕುಲ್ಲೊಡು ಪಂಡು ಭಿನ್ನೈತ ಮಲ್ತೊಂದುಲ್ಲೆ ದಿವಂಗತ ಗುರುವ ಮತ್ತು ದಿವಂಗತ ಮಧುರ ಇವರ ಸ್ಮರಣಾರ್ಥ ಕೊಂಡಾಣ ಮೊಗೇರ ಫ್ಯಾಮಿಲಿ ನೇತೃತ್ವದಲ್ಲಿ ನಡೆಯುವ ಕೆಸರ್ದ ಗೊಬ್ಬು 2026 ವೇದಿಕೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪುತ್ರ ದೇಶ ಕಾಯೋ ರಕ್ಷಕ ಶ್ರೀ ಆನಂದ ಕಬ್ಬಿನಾಲೆ ತಮ್ಮ ಸೇವೆಯನ್ನು ಗುರುತಿಸಿ ಅಭಿನಂದಿಸಿ ಸಮರ್ಪಿಸಿದ ಸನ್ಮಾನ ಪತ್ರ ಗೌರವಾನ್ವಿತರೆ ತಾವು ಕಬ್ಬಿನಾಲೆ ದೋಣಿಮಾಡು ಸಂಜೀವ ಅಸಲ ಹಾಗೂ ಗಿರಿಜಾ ದಂಪತಿಗಳ ಪುತ್ರರಾಗಿ ಜೂನ್ 1, 1982ರಲ್ಲಿ ಜನಿಸಿದಿರಿ. ತಮ್ಮ ವಿದ್ಯಾಭ್ಯಾಸವನ್ನು 1ರಿಂದ 7ನೇ ತರಗತಿಯವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಬ್ಬಿನಾಲೆ ಇಲ್ಲಿ ಪೂರೈಸುತ್ತಿರಿದೆ. ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮುನಿಯಾಲ್ನಲ್ಲಿ ಪೂರೈಸಿ ಆರ್ಮಿಯ ಬಗ್ಗೆ ಅತಿಯಾದ ಒಲವು ಇದ್ದುದರಿಂದ ತಮ್ಮ ವಿದ್ಯಾಭ್ಯಾಸದ ನಡುವೆ ಅಂದರೆ ದ್ವಿತೀಯ PUCಯಲ್ಲಿ ಓದುತ್ತಿರುವಾಗಲೇ ಭಾರತೀಯ ಸೇನೆಗೆ ಆಯ್ಕೆಯಾಗಿ ಮಾರ್ಚ್ 13, 2022ರಲ್ಲಿ ಹೈದರಾಬಾದ್ನಲ್ಲಿರುವ ಆರ್ಮಿ ಟ್ರೈನಿಂಗ್ ಸೆಂಟರ್ನಲ್ಲಿ ಸೇರಿಕೊಂಡು ಅಲ್ಲಿಂದ ತಮ್ಮ ತರಬೇತಿ ಅವಧಿಯನ್ನು ಪೂರ್ಣಗೊಳಿಸಿ 11 ನವೆಂಬರ್ 2002ಕ್ಕೆ ಮಹಾರಾಷ್ಟ್ರದ ದೇವಲಾಲಿಯಲ್ಲಿರುವ 162 ಮೀಡಿಯಂ ರೆಜಿಮೆಂಟಿನಲ್ಲಿ ತಮ್ಮ ಪ್ರಥಮ ವರುಷದ ಭಾರತ ಮಾತೆಯ ಸೇವೆಗೆ ಸೇರಿಕೊಂಡಿರಿ. ತದನಂತರ ಅಸ್ಸಾಂನ ಸಂಗ್ರೀಲಾ ಚೈನಾ ಗಡಿಯಲ್ಲಿ, ಪಂಜಾಬಿನ ಫಿರೋಜ್ಪುರ, ಜಮ್ಮು ಕಾಶ್ಮೀರದ ನೌಸೇರಾ, ಮಧ್ಯಪ್ರದೇಶದ ಗ್ವಾಲಿಯರ್, ಜಮ್ಮು ಕಾಶ್ಮೀರದ ಸಿಯಾಚಿನ್ ಮತ್ತು ಬಸೋಲಿ ಕ್ಯಾಂಪ್ನಲ್ಲಿ ಒಟ್ಟು 24 ವರ್ಷ ಭಾರತ ಮಾತೆಯ ಸೇವೆಗೈದು ಮಾರ್ಚ್ 31, 2026ರಂದು ಸೇನೆ ಸೇವಾವೃತ್ತಿಯಿಂದ ನಿವೃತ್ತರಾಗಿರುತ್ತೀರಿ. ತಮ್ಮ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಪರಮಾತ್ಮನು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ, ಭಾಗ್ಯ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆಶಿಸುತ್ತೇನೆ. ಕೊಂಡಾಣ ಮೊಗೇರ ಫ್ಯಾಮಿಲಿ ಸದಸ್ಯರು, ಕೊಂಡಾಣ ಕೋಟೆಕಾರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಟೀಮ್ ಕೊಂಡಾಣದ ಶ್ರೀ ದೀಕ್ಷಿತ್ ಮೇರ್ಲ ಬತ್ತದೇರು ತಮ್ಮ ಇರುವಿಕೆಯಲ್ಲಿ ಎಂಗಳು ಗೌರವಿಸುವುದಿಲ್ಲ ಸರ್.
ಐರ್ಲ ಬತ್ತದ ವೇದಿಕೆ ಆಸನ ಸ್ವೀಕಾರ ಮಲ್ಪೊಡು ಬಂದಕ್ಕೆ ಏನೊಂದುಲ್ಲೆ 10ನೇ ಕ್ಲಾಸ್ ಹೆಚ್ಚು ಅಂಕ ಪಡೆಯಿನ ಕುಮಾರಿ ಪೂರ್ವಿ ಸಿಕೆ ಮೇರೆ ವೇದಿಕೆಗೆ ಬತ್ತದ ಮಾನಾದಿಗದ ಮಣಿಟ್ಟು ಕುಲ್ಲಡು ಪಂಡ ಭಿನ್ನೈತ ಮಲ್ತೊಂದುಲ್ಲ ಮೇರೆನ ಮಾನಾದಿಗದ ಓಲಿನ ಓದರೆ ಬರೊಂದುಲ್ಲೇರು ಕುಮಾರಿ ಪ್ರಣಮ್ಯ. ವೇದಿಕೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಕುಮಾರಿ ಪೂರ್ವಿ ಸಿಕೆ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ಸನ್ಮಾನರೇ ಶ್ರೀಯುತ ಚಂದ್ರಶೇಖರ ವಿಆರ್ ಹಾಗೂ ಮೂಲತಿ ಚಂದ್ರಶೇಖರ್ ಕೊಂಡಾನ ದಂಪತಿಯ ಪುತ್ರಿಯಾದ ತಾವು 2025-26ನೇ ಶೈಕ್ಷಣಿಕ ಸಾಲಿನ SLC ಪರೀಕ್ಷೆಯಲ್ಲಿ 625ಕ್ಕೆ 609 ಅಂಕಗಳನ್ನು ಪಡೆದು 97.44% ಅಂಕವನ್ನು ಪಡೆದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತೀರಿ. ತಮ್ಮ ಈ ಸಾಧನೆಗೆ ಶುಭ ಕೋರುತ್ತಾ ಮುಂದಿನ ಭವಿಷ್ಯವು ಉಜ್ವಲವಾಗಿರಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ತಮಗೆ ಅಭಿನಂದನೆಗಳು. ವೇದಿಕೆ ಮಾತ ಗಣ್ಯರೆಲ್ಲರನ್ನು ಸನ್ಮಾನ ಮಲ್ಪೊಡು ಬಂದಕ್ಕೆ ಏನೊಂದುಲ್ಲೆ. ಎಲ್ಲೆ ಬಾಲ ಮಲ್ಲ ಸಾಧನೆ ಮಲ್ಪರ ಬಿದಾಡ್ದಲು ಆಲೆ ನಮ್ಮ ಕುಮಾರಿ ಆದ್ಯ ಸುಜಾತ ಏಕನಾಥ ಮೇರ್ಲ ವೇದಿಕೆಗೆ ಬತ್ತದ ಮಾನಾದಿಗದ ಮನೆಟ್ಟು ಕುಲ್ಲಡು ಪಂಡು ಭಿನ್ನೈತ ಮಲ್ತೊಂದುಲ್ಲ. ದಿ ಗುರುವ ಮತ್ತು ದಿ ಮಧುರ್ ಇವರ ಸ್ಮರಣಾರ್ಥ ಕೊಂಡಾನ ಮೊಗೇರ ಫ್ಯಾಮಿಲಿ ನೇತೃತ್ವದಲ್ಲಿ ನಡೆಯುವ ಕೆಸರ್ದ ಗೊಬ್ಬು 2026 ವೇದಿಕೆಯಲ್ಲಿ ಕುಮಾರಿ ಆದ್ಯ ಸುಜಾತ ಏಕನಾಥ ಇವರ ಪ್ರತಿಭೆಯನ್ನು ಗುರುತಿಸಿ ಸಮರ್ಪಿಸಿದ ಸನ್ಮಾನ ಪತ್ರ ಪ್ರತಿಭಾನ್ವಿತರೆ ಶ್ರೀ ಏಕನಾಥ ಮತ್ತು ಶ್ರೀಮತಿ ಸುಜಾತ ದಂಪತಿಯ ಪುತ್ರಿಯಾದ ತಾವು ದಾಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ 5ನೇ ತರಗತಿಯಲ್ಲಿ ಕಲಿಯುತ್ತಿರುವಿರಿ. ತಾವು ಜನಪದ ನೃತ್ಯ, ಅಭಿನಯ, ಗೀತೆ, ಕರಕುಶಲ ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೀರಿ. ಅನೇಕ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡುತ್ತಿರುತ್ತೀರಿ. ತಾವು ರಾಜ್ಯ ಮಟ್ಟದ ಈಜುಪಟು ಆಗಿರುವುದು ಹೆಮ್ಮೆಯ ವಿಷಯ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿರಿ. ಬೆಂಗ್ರೆ ವಿದ್ಯಾರ್ಥಿ ಸಂಘದವರು ಏರ್ಪಡಿಸಿರುವ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿರುವಿರಿ. ಸಿ ಸ್ವಿಮ್ಮರ್ ತಂಡದ ಹೆಮ್ಮೆಯ ಸದಸ್ಯರಾಗಿದ್ದು ಪ್ರತಿ ಭಾನುವಾರ ತಣ್ಣೀರುಬಾವಿ ಸಮುದ್ರದಲ್ಲಿ ಸರಾಗವಾಗಿ ಈಜುವಂತ ಈಜು ಪ್ರವೀಣೆ. ರೇಷ್ಮೆ ಇಲಾಖೆಯ ನಿವೃತ್ತ ಇನ್ಸ್ಪೆಕ್ಟರ್ BK ನಾಯಕ್ ಇವರ ಮಾರ್ಗದರ್ಶನದಲ್ಲಿ ಸ್ವಿಮ್ಮಿಂಗ್ ಕಲಿಯುತ್ತಿದ್ದರು. ಇನ್ನಷ್ಟು ಸಾಧನೆ ಮಾಡುವಂತಾಗಲಿ. ತುಳುನಾಡ ವಾರ್ತಾಪತ್ರಿಕೆಯವರು ತಮ್ಮ ಪ್ರತಿಭೆಯನ್ನು ಗುರುತಿಸಿ ತಮ್ಮನ್ನು ಜೂನ್ ತಿಂಗಳ ಬಹುಮಾನ ವಿಜೇತರನ್ನಾಗಿ ಆಯ್ಕೆ ಮಾಡಿರುತ್ತಾರೆ. ತಮಗೆ ಇನ್ನಷ್ಟು ಸಾಧನೆ ಮಾಡಲು ದೇವರು ಅನುಗ್ರಹಿಸಲಿ ಎಂದು ಆಶಿಸುತ್ತೇವೆ. ಕೊಂಡಾನ ಮೊಗೇರ ಫ್ಯಾಮಿಲಿ ಸದಸ್ಯರು, ಕೊಂಡಾನ ಕೋಟೆಕರ್. ಥ್ಯಾಂಕ್ ಯು. ನಮ್ಮ ಈ ಕಾರ್ಯಕ್ರಮಡು ವಿಶೇಷ ಅತಿಥಿಯಾದ ಸೈಂಟ್ ಆಗ್ನೆಸ್ ಕಾಲೇಜಿನ ಮೇಡಮ್ ರಡ್ಡು ಪಾತಿರಡು ಎಲ್ಲರಿಗೂ ನಮಸ್ಕಾರ. ನಮಗೆ ಈ ಅವಕಾಶ ಕೊಟ್ಟಂತಹ ಕೆಸರ್ತ ಪಗಿರ ಮೊದಲ ಬಾರಿಗೆ ನಾವಿಲ್ಲಿಗೆ ಬರ್ತಾ ಇದ್ದೇವೆ. ನಮ್ಮ ಕಾಲೇಜಿನ ಆಗ್ನೆಸ್ ಸ್ಟುವರ್ಟ್ಸ್ ಕಮ್ಯುನಿಟಿ ಅಂತ ಕೇವಲ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ನಾವು ಈ ಕಾರ್ಯಕ್ರಮ ಇದೆ. ಸೊ ಮೊದಲ ಬಾರಿಗೆ ನಾವು ಇಲ್ಲಿಗೆ ಕಾಲಿಟ್ಟಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಹಾಗೂ ಅದರ ಒಟ್ಟಿಗೆ ನಾವು ನೇಜಿ ನಡು ಒಂದು ಕಾರ್ಯಕ್ರಮ ಕೂಡ ಇದೆ. ನಮ್ಮ ಮಕ್ಕಳಿಗೆ ಇದೆಲ್ಲ ಮೊದಲ ಬಾರಿ, ಅಂದ್ರೆ
ಕಾಲೇಜಿನಿಂದ ಮೊದಲ ಬಾರಿಗೆ ಅವರು ಗದ್ದೆಗಿಳಿತಿದ್ದಾರೆ. ಸೊ ಈ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸುಜಾತ ಮೇಡಮ್ ಅವರಿಗೆ ನಾನು ಆಗ್ನೆಸ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಇನ್ನಿತ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಬತ್ತಿನ ನಮ್ಮ ಹೆಮ್ಮೆಯ ಪುತ್ರೆ ಶ್ರೀಯುತ ಆನಂದ ಕಬ್ಬಿನಾಲೆ ಮೇರ್ ನಮ್ಮನ್ನ ಮಾತೆರನ್ನು ಉದ್ದೇಶಿಸಿದ ರಡ್ಡು ಪಾತೆರಡು ಬಂದಿಕೆ ಏನೊಂದಿಲ್ಲ ಊರದ ದೇವರನ್ನು ಪ್ರಾರ್ಥನೆ ಮಲ್ತೊಂದು ಅಂಚನೆ ವೇದಿಕೆ ಅಧ್ಯಕ್ಷರನ್ನು ಅಂಚನೆ ಮಾತ ಬಂಧುಲೇನು ಅಂಚನೆ ಊರ್ದ ಅಂಚ ಬೊಕ್ಕ ನಮ್ಮ ಸ್ಟೂಡೆಂಟ್ ನಂಗೆ ಮಾತ್ರೆಗೆಲ್ಲ ಒಂಜೇ ಪಾತೆರಡು ಈಗ ಎನ್ನ ಹೃದಯಪೂರ್ವವಾದ ನಮಸ್ಕಾರ ಮಾಡ್ತಂದುಲೆ ಮಸ್ತ್ ಖುಷಿಯಾಣ ಎಂಕ್ ಬಂಡ ಯಾನು ಎಂಕ್ಲಣ್ಣ ಏನೊಂಜಿ ಈ ವೇದಿಕೆಗೆ ಎತ್ತೇರು ಕೊನ್ನಣ ಎಂಕ್ಲಣ್ಣ ಟೀಚರ್ ಮಂಡ ಕಬ್ಬಿನಾಲೆ ಬಂಡ ಏತ್ ದೂರ ಬಂಡ ನಿಗಲೆ ಮಾತ ಗೊತ್ತು ಇದು ಗೊತ್ತಿಪ್ಪೋಡು ಮಸ್ತ್ ದೂರ ಹಣ ಏನೋ ಅಲ್ತದ ಒಂಜಿ ಎನ್ನ ಎಂಕ ಒಂದು ಅನುಮತಿ ಈ ವೇದಿಕೆಗೆ ಲೆತ್ತೇರು ಎಂಕ ಮಸ್ತ್ ಖುಷಿ ಆಂಡ್ ಈ ಒಂಜಿ ಎನ್ನ ಒಂಜಿ 24 ವರ್ಷ ಆರ್ಮಿ ಸರ್ವೀಸ್ ಇಂಚಿನ ಒಂಜಿ ಈ ಕೆಸರಡು ಒಂಜಿ ಗೊಬ್ಬು ಪನ್ಪಡ ಒಂಜಿ ಏನು ಫಸ್ಟ್ ಒಂದು ಈ ವೇದಿಕೆ ಬಂಡ ಈ ಒಂಜಿ ನೆಕ್ ಒಂದು ಬೌದ್ನು ಯಾನ್ ಇದು ಮುಟ್ಟ ಏನು ಇದು ತೂರ್ತಿದ್ದೆ ನಾನು ಇಂದು ಯಾನ್ ಬಂದು ಟಿ ವಿ ಮತ್ತೆ ತೊಂದಿತ್ತೆ ಇತ್ತ ಮತ್ತೆ ದುಮ್ಮದ ಈ ಕಂಡ ಸಾಗುವಳಿ ಮಲ್ತ ನಿಂತೀರಿ ನಮ್ಮನ್ನ ಕಬ್ಬಿನ ಮತ್ತೆ ಇತ್ತ ಬೈತೆ ಪೂರ ಬಂದಾದ ಮತ್ತೆ ತೋಟ ಮಲ್ತದ ಇಂಜಿನ ಗುಬ್ಬನ ಮತ ಇಂಚಿನ ಸಾಗುವಳಿ ಮಲ್ಪನ ಮತ ಓಲ ಇಜ್ಜಿ ಒಂದು ಇಂಚಿನ ಒಂಜಿ ಎಂಕ ಸನ್ನಿವೇಶ ಒಂದು ಇನ್ನೊಂಜಿ ಸೌಭಾಗ್ಯ ಎಂಕೊಂಜಿ ಏತ್ ಎಡ್ಡೆ ಭಾಗ್ಯ ಬೋದು ಹೆಂಗೆ ಸಿಕ್ಕಂದು ಈ ವೇದಿಕೆ ಒಂಜಿ ಈ ಗೊಬ್ಬನ ತೂವರ ಅಂಚೆ ನೀನಿ ಈ ಕಾರ್ಯಕ್ರಮ ಮತ್ತೆ ಮಸ್ತ್ ಗೊಬ್ಬನ ಒಂಜಿ ಕಾರ್ಯಕ್ರಮ ಉಂಡ ನೆಟ್ ನಿಖಲು ಆಯ್ನಾತ್ ಸೇಫ್ಟಿಡ್ ಗೊಬ್ಬದು ಇಂಚಿನ ಈ ಪ್ರೋಗ್ರಾಮ್ ಮಸ್ತ್ ಗೊಬ್ಬಲೆ ದೇವರ ನಿಗಲಿ ಆತ ಎಡ್ಡೆ ಮಲ್ಪಾಡು ಅಂಚನೆ ನಮ್ಮನ ಈ ಕೊನ್ನ ಮೇರೆ ಟೀಚರ್ ಈಗಲ ಎನ್ನ ಹೃದಯಪೂರ್ವವಾದ ವಂದನೆ ಮಲ್ತೊಂದು ಯಾರು ಅಡ್ಡು ಪಾತ್ರೆಯನ್ನು ಮುಗಿಪೆ. ಧನ್ಯವಾದ. ನಮ್ಮ ಇನಿತ ಈ ವೇದಿಕೆ ಇಪ್ಪಿನಂಚಿನ ಗುರುಕರ್ಮೇನು ವಯಸ್ಸಾಯನಂಚಿನ ಶ್ರೀಯುತ ಉಮೇಶ್ ಗಾಂಭೀರ್ ಮೇರು ಒಂಜಿ ರಡ್ಡು ಪಾತೆರೊಂದಿಗೆ ಏನೊಂದಿಲ್ಲ ಮಾತಾಡೋ ಸೊಲ್ಮೇಲೆ ಮಲ್ತೊಂದು ಏಕನಾಥನ ಬಕ್ಕ ಮೇಕಲಾಗ್ಲ ಕುಟುಂಬದ ಹಿರಿಯಕಲ್ನ ನೆಂಪುಗಾದ ಒಂಜಿ ಕೆಸರು ಗದ್ದೆ ಆಯೋಜನೆ ಮಲ್ತೇರಿ ನೆಕ್ಕು ಸುಬ್ಬ ಹಾರಿಸ ಒಂದು ಹೊಲ ಮಸ್ತ್ ಅಗತ್ಯ ಉಂಟು ದಯ ಬಂಡ ದುಮ್ ನಣದ ಜೋಕ್ಲಿಗೆ ಆಯ್ತು ಇತ್ತದ ಜೋಕ್ಲಿಗೆ ಆಯ್ತಾ ಕೇಯ್ತ ಕಂಡದ ಮತ್ತು ಇಂಚ ಆಪಿನಿಂದ ಆಯ್ತಾ ಗೊತ್ತುಜ್ಜಿ ಇಂಚಿನ ಕಾರ್ಯಕ್ರಮ ಮತ್ತು ಊರವರ ಮೇಲೆ ಆಡು ನಿಕ್ಲೆಲ್ಲ ಮುಂದುವರಿಸೊಂದಲ್ಲ ಪೋಡೊಂದು ಬಂಡೊಂದು ಕಾರ್ಯಕ್ರಮವನ್ನು ಶುಭಾರೈಸು. ಈ ಲೇಸಿನ ಪ್ರಾರಂಭವು ಕಾರಣಕರ್ತರಾಯನ ಮಾತ ಗಣ್ಯರೇಗ್ಲ ಇಂಗಳೊಂಜಿ ಕಿರು ಸ್ಮರಣಿಕೆಯನ್ನು ಕೊರಡು ಬಂದು ಎನ್ನುತ್ತದ ಅವೇನ ಇಂಗಲ್ಲ ಜ್ಞಾನೇಂದ್ರ ಬಕ ಯೋಗೇಂದ್ರ ಮೇರೆ ಮಾತ ಗಣ್ಯರೇಗ್ಲ ಕೊರಡು ಬಂದು ಕೇನುವುದಿಲ್ಲ. ಇನ್ನಿತ ಲೇಸ ಗುರುಕರ್ಮೆ ವಯಸ್ಸಂಚಿನ ಉಮೇಶ್ ಗಾಂಭೀರ್ ಮೇರೆಗೆ ಮಾತೆರ ಪರವಾದ ವಂದನೆಯಲ್ಲಿ ಸಲ್ಲಿಸುತ್ತದೆ. ಅಂಚನೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತ ನಮ್ಮ ಭಾರತದ ಹೆಮ್ಮೆಯ ಪುತ್ರ ಶ್ರೀಯುತ ಆನಂದ ಕಬ್ಬಿನಾಲೆ ಮೇರುಲ್ಲಿರು ಮೇರೆಗೆ ನಮ್ಮ ಈ ಲೇಸದ ಪರವಾದ ಅನಂತ ವಂದನೆಗಳನ್ನು ಸಲ್ಲಿಸುವ ಮಲ್ತದಲ್ಲೇ ಅಂಚನೆ ಈ ವೇದಿಕೆ ಇಪ್ಪಿನ ಜನ ಮಾತ ಗಣ್ಯರೇಗ್ಲ ವಿಜಯ ಪಾತಿರಡು ಧನ್ಯವಾದ ಸಂದಾಯಿತ ಮಲ್ತೊಂದಲ್ಲೇ ನಮ್ಮ ಈ ಕಾರ್ಯಕ್ರಮಕ್ಕೂ ಮಸ್ತ್ ಜನ ಎಂಕ್ ಸಹಾಯ ಮಾಡ್ತಿದ್ದೇರು. ನಮ್ಮ ಊರ್ದಕ್ಕಲು ನಮ್ಮ ಎನ್ನ ಫ್ರೆಂಡ್ಸ್ ನಕ್ಲು ಮಾತೆಲ್ಲ ಸಹಾಯ ಮಾಡ್ತಿದ್ದೇರು. ಅವ್ರಿಗೆ ಮಾತೆರೆಗ್ಲ ಎಂಗಲ್ಲ ಕುಟುಂಬದ ಪರವಾದ ಅನಂತ ವಂದನೆಯನ್ನು ಸಂದಾಯಿತ ಮಲ್ತೊಂದು ಗೊಬ್ಬಗ ಬತ್ತಿನಂಚಿನ ಸೈಂಟ್ ಆಗ್ನೆಸ್ ಕಾಲೇಜ್ ಮಾತ ಜೋಕ್ಲೆಗ್ಲ ಮೇಡಮ್ ನಕ್ಲೆಗ್ಲ ಮಾತೆರೆಗ್ಲ ಸೊಲ್ಮೇಲನ್ನು ಸಂದಾಯಿತ ಮಲ್ತೊಂದಿಲ್ಲ. ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮ ಮುಗಿತೊಂದಿಲ್ಲ ಮುಗಿಪುನ ತುಂಬು ಗಳಿಸಿದ್ದನ್ನು ಅನುಭವಿಸಲು ಸಾಧನೆಯ ತೃಪ್ತಿಯನ್ನು ಆಸ್ವಾದಿಸಲು ಬೇಕಾದ ಒಳ್ಳೆಯ ಆರೋಗ್ಯವನ್ನು ಕಾದಿಟ್ಟುಕೊಳ್ಳೋಣ. ತನ್ಮೂಲಕ ಭಾಗ್ಯವಂತರಾಗಿ ಭರವಸೆಯ ಬದುಕನ್ನು ಬದುಕೋಣ. ಅಂಜಿಕೆ ಅಳಿಸಿ ಕೀಳರಿಮೆ ಕಿತ್ತೊಗೆದು ಆತ್ಮ
ಆತ್ಮವಿಶ್ವಾಸ ಬೆಳೆಸಿಕೊಳ್ಳೋಣ. ಒಳ್ಳೆಯದನ್ನು ಒಳ್ಳೆಯದೆಂದು ಗುರುತಿಸಿ ಸಾರ್ವಜನಿಕವಾಗಿ ಪ್ರಶಂಸಿಸೋಣ. ಸದಾ ಪ್ರೇರಿತರಾಗಿ ಒಳ್ಳೆಯದನ್ನು ಹಂಬಲಿಸುವ ಗುರಿ ಹೊಂದೋಣ. ಶುಭ ಕಾಮನೆಗಳನ್ನು ಹೊಂದಿ ಶುಭ ಚಿಂತಕರಾಗಿ ಬದುಕಿನಲ್ಲೊಂದು ಶುಭೋದಯವನ್ನು ಸೃಷ್ಟಿಸೋಣ. ಬದುಕು ನಮ್ಮದು, ಬದುಕುವವರು ನಾವು, ನಾವೇ ಇದರ ಶಿಲ್ಪಿಗಳು. ವ್ಯಕ್ತಿತ್ವದ ವಿಕಸನಕ್ಕೆ ಒತ್ತು ನೀಡಿ ಬದುಕನ್ನು ಸಮೃದ್ಧಗೊಳಿಸಿ ಸುಂದರವಾಗಿಸೋಣ. ಸತ್ಯಂ ಶಿವಂ ಸುಂದರಂ. ಇನ್ನು ಮುಂದೆ ಆಟೋಟ ಸ್ಪರ್ಧೆಗಳು ಪ್ರಾರಂಭವಾಗುತ್ತವೆ. ಅದರ ಮಾಹಿತಿಯನ್ನು ಈಗಷ್ಟೇ ಕೊಡಲಿದ್ದೇವೆ. ನೀವು ನಿಂತಿರೋ ಶ್ರದ್ಧೆಯಲ್ಲಿ ಇಟ್ಟಿದ್ದೇವೆ. ನಿಧಿ ಇದೆ, ಆ ನಿಧಿಯನ್ನು ಮಾಡಿ ಯಾರಿಗೆ ಸಿಗ್ತದೆ ಅವರಿಗೆ ಕ್ಯಾಶ್ ಪ್ರೈಸ್ ಇದೆ. ಈಗ ಈ ಗದ್ದೆಯಲ್ಲಿ ಇದೆ. ಆ ಕಡೆ
ಆ ಕಡೆ ಗದ್ದೆಯಲ್ಲಿದ್ದ ಮಕ್ಕಳೆಲ್ಲ ಈ ಕಡೆಗೆ ಅಲ್ಲಿ ಆಟಗಳನ್ನು ಆಡಿಸ್ಲಿಕ್ಕಿದೆ. ಈ ಗದ್ದೆಯಲ್ಲಿ ಇದೆ ಯಾರಿಗೆ ಸಿಗ್ತದೆ ಅವರಿಗೆ ಕ್ಯಾಶ್ ಪ್ರೈಸ್ ಇದೆ. ಎಲ್ಲ ಕಡೆ ಲಕ್ಕಿ. ಕಂಡೋಡು ಮೂಜಿ ತಾರ ಉಂಡು, ಮೂಜಿ ನಿಧಿ ಉಂಡು, ಪತಾರೋಡು ಪತಾತಿನಕ್ಕೆ ಕ್ಯಾಶ್ ಪ್ರೈಸ್ ಉಂಡು. ಗದ್ದೆಯಲ್ಲಿ 3 ತೆಂಗಿನಕಾಯಿಗಳನ್ನು ಇಟ್ಟಿದ್ದೇವೆ, ನಿಧಿ ಇದೆ. ಅದನ್ನ ಹುಡುಕಿ ತಂದವರಿಗೆ ಕ್ಯಾಶ್ ಪ್ರೈಸ್. ಆ ಕಡೆಯಿಂದ ಎಲ್ಲ ಈಚೆ ಬನ್ನಿ. ಆ ಗದ್ದೆಗೆ ಯಾರು ಹೋಗ್ಲಿಕ್ಕಿಲ್ಲ, ಈಚೆ ಬನ್ನಿ. ಈ ಗದ್ದೆಯಲ್ಲೇ ಇದೆ. ಎಷ್ಟು ಬೇಗ ನಿಧಿ ಹುಡುಕ್ತೀವಿ ಅಷ್ಟು ಬೇಗ ನಮ್ಮ ಗೇಮ್ ಪ್ರಾರಂಭ ಆಗ್ತದೆ. ಬೇಗ ಬೇಗ ಹುಡುಕಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಕಿನ್ಯಾದಿಂದ ಶ್ರೀಯುತ ಚೇತನ್ ಇವರು ಆಗಮಿಸಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ತಾವು ವೇದಿಕೆಗೆ ಒಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಶ್ರೀಯುತ ಆನಂದ್ ಇವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಲೋ, ಸಿಪ್ಪೆ ತೆಗೆದ ತೆಂಗಿನಕಾಯಿ ಇರೋದು, ಇಡಿಯಲ್ಲ ಸಿಪ್ಪೆ ತೆಗೆದ. ನನ್ನ ಒಂದಿದ್ದಾರೆ ಪುದಾರಣ್ಯ ಪುದಾರು 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 ಭೀಷ್ಮ ಅಕ್ಷಯ್ ಮಿತ್ತವಳೆ ಕುಸುಮ ಉತ್ತರ ಅಂಜನ ಮಾತಲ್ಲ ಟೀಚರ್ ಸುಜಾತ ಟೀಚರ್ ಬರ್ಬೇಕಾಗಿ ವಿನಂತಿ. ಹಲೋ.